ಉಪ್ಪಿನಂಗಡಿ ನೇತ್ರಾವತಿ ನದಿ ಪರಿಸರದಲ್ಲಿ ಕಳೆದ ಕೆಲವು ದಿನಗಳಿಂದ ವಿಹರಿಸುತ್ತಿದ್ದ ಜೋಡಿ ಕಾಡಾನೆ ಇದೀಗ ಕಾಡಿನತ್ತ ತೆರಳಿದೆ. ಕಳೆದ ಶನಿವಾರ ರಾತ್ರಿ ಸ್ಥಳೀಯ ತೋಟದಲ್ಲಿ ಇದ್ದ ಕಾಡಾನೆಗಳು ರಾತ್ರಿವೇಳೆ ಸರಳಿಕಟ್ಟೆ, ಪಿಲಿಗೂಡು, ಅಂಬ್ಯೂಟ್ಟು ಮಾರ್ಗವಾಗಿ ಇಳಂತಿಲ ಗ್ರಾಮದ ಅಂಡೆತಡ್ಕ ಎಂಬಲ್ಲಿಂದ ನೇತ್ರಾವತಿ ನದಿಗಿಳಿದಿದೆ. ಮರುದಿನ ಬೆಳಿಗ್ಗೆ ನದಿಯಲ್ಲಿ ಆನೆಯ ಇರುವಿಕೆ ತಿಳಿದು ಸ್ಥಳೀಯರು ಆನೆಯನ್ನು ನೋಡಲು ಸ್ಥಳದತ್ತ ಆಗಮಿಸಿದ್ದಾರೆ. ಇದರಿಂದ ಗಲಿಬಿಲಿಗೆ ಉಂಡ ಆನೆ ನದಿಯ ಎರಡೂ ಪಾರ್ಶ್ವಕ್ಕೂ ಸಾಗಿ ದಡದತ್ತ ಹೋಗಲು ಸಾಧ್ಯವಾಗದೆ ಬಳಿಕ ನದಿ ಮಧ್ಯದ ದಿನ್ನೆಯಲ್ಲಿ ನಿಂತುಕೊಂಡಿತ್ತು. ನದಿಯಲ್ಲಿ ಕಾಣಿಸಿದ್ದ ಕಾಡಾನೆಗಳು ಜನವಸತಿ ಪ್ರದೇಶದತ್ತ ಬಾರದಂತೆ ಅರಣ್ಯ, ಪೊಲೀಸ್ ಇಲಾಖೆ, ಹೋಂಗಾರ್ಡ್ ಸಿಬ್ಬಂದಿ ನಿಗಾ ಇರಿಸಿ ಕಾರ್ಯಾಚರಣೆ ನಡೆಸಿದರು. ಬಜತ್ತೂರು ಗ್ರಾಮದ ಬೆದ್ರೋಡಿಯ ಸುದೆಪಿಲ ಕಾಡಿನತ್ತ ಕಾಡಾನೆ ಹೋಯಿತು. ನದಿಯ ಉಭಯ ದಿಕ್ಕಿನಲ್ಲೂ ಜಮಾಯಿಸಿದ ಜನ ಸಮೂಹದಿಂದಾಗಿ ನದಿಯಲ್ಲೇ ದಿಗ್ಬಂಧನಕ್ಕೀಡಾಗಿತ್ತು.